ಮಂಗಳೂರಿನ ಕಂಕನಡಿಯ ಫಾದರ್ ಮುಲ್ಲರ್ ಕಾಲೇಜ್ ಆಫ್ ನರ್ಸಿಂಗ್ ಇದರ ವತಿಯಿಂದ ಪ್ರೆಸ್ ಫಾರ್ ಪ್ರೋಗ್ರೆಸ್ ಸೇಫ್ ಇನ್ ವಿಟ್ರೋ ಟು ಹೆಲ್ದಿ ಇನ್ ವಿವೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಂಗಳೂರಿನ ಕಂಕನಡಿಯ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಡಿಸಿನಿಯಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಮಣಿಪಾಲ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಜುಡಿತ್ ಅಂಜರಿಟಾ ನೊರನ್ನ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನರ್ಸಿಂಗ್ ಸೇವೆಯು ಸಮಾಜದ ಉತ್ತಮ ಸೇವೆಯಾಗಿದೆ. ಇಂತಹ ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿಕೊಂಡು ಕಾರ್ಯೋನ್ಮುಖವಾಗಬೇಕು ಎಂದರು. Proud to say my career in nursing began at Father Muller's College of Nursing as a second batch of BSc nursing student, and I graduated in the year 1992. The education and values I received from this institution has enabled me to progress in my career and personal life. I am grateful to the organizers for inviting me for this state level workshop as part of the International Women's Day celebration, and I thank Pramila for exaggerating my introduction and making it more beautiful. The theme chosen for the state level workshop is Press for Progress, Safe in Vivo and in Vitro. It calls for having a healthy child and especially saving a girl child. ನರ್ಸಿಂಗ್ ಸೇವೆಯಿಂದ ನಿವೃತ್ತಿ ಪಡೆದಿರುವ ವೇದಾವತಿ ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಈ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿದೆ. ನಾನು ಈ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದೆ. ಇದೀಗ ಈ ಸಂಸ್ಥೆಯು ಮಹತ್ತರ ಸಾಧನೆ ಮಾಡಿದೆ ಎಂದರು. ಫಸ್ಟ್ 72 ಅಪಾಯಿಂಟ್ ಆಗಿದೆ. ಮಂಡ್ಯಕ್ಕೆ ಅಪಾಯಿಂಟ್ ಆಗಿದೆ. ಆವಾಗ ಸ್ಮಾಲ್ ಪಾಕ್ಸ್ ಭಾಳ ರ್ಯಾಪಿಡಾಗಿ ನಡೆಯುತ್ತಿತ್ತು. ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ಮತ್ತು ಸ್ಮಾಲ್ ಪಾಕ್ಸ್ ಸರ್ವೆ ಹೌಸ್ ಟು ಹೌಸ್ ಸರ್ವೆ. ನಾನು ಎಲ್ಲದಕ್ಕೂ ಸೂಪರ್ವೈಸರ್. ನಾನು ಹಿರಿಯ ಮಹಿಳಾ ಆರೋಗ್ಯ ಸಹಾಯಕಿ, ಹಿರಿಯ ಪುರುಷ ಆರೋಗ್ಯ ಸಹಾಯಕಿ ಇವರಿಗೆ ನಾನು ಸೂಪರ್ವೈಸರ್. ಪ್ರತಿ ಹೌಸ್ ಟು ಹೌಸ್ ಹೋಗಿ ಸ್ಮಾಲ್ ಪಾಕ್ಸ್ ಸರ್ವೆಯನ್ನು ಸರ್ವೆ ಮಾಡಿದ್ದೇವೆ. ಆಮೇಲೆ ಸ್ಮಾಲ್ ಪಾಕ್ಸ್ ಇರೋ ಮಕ್ಕಳು ಹಾಕದ ಮಕ್ಕಳಿಗೆ ಸ್ಮಾಲ್ ಪಾಕ್ಸ್ ಹಾಕುವಂತೆ ನಾವು ಅವರಿಗೆ ಎಜುಕೇಷನ್ ಕೊಟ್ಟು ಹಾಕುವಂತೆ ಮಾಡಿದ್ದೀವಿ. ಸಂಸ್ಥೆಯ ನಿರ್ದೇಶಕ ರೆವರೆಂಡ್ ಫಾದರ್ ರಿಚರ್ಡ್ ಕೊಯ್ಲೋ ಮಾತನಾಡಿ, ಈ ಕಾರ್ಯಾಗಾರದ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದು ಹೇಳಿದರು. God has created man and woman equal. That is what the Bible says. But God, when He created woman, on the 6th day, even until midnight, He was busy eating. Because 7th day He has to rest. 7th day God rested. So on the 6th day, even at late night, God was busy creating woman. Then the angel came, very sympathetic towards God, and said, God, why do you take so much of time to create this woman? Then God said it seems. See, there are a lot of specifications, and therefore I have to attend to all that specifications so that the woman can function or can see to that everything, that she will function properly. The role of a woman. ಈ ವೇಳೆ ಕಾರ್ಯಕ್ರಮ ನಿರ್ವಾಹಕಿ ಪ್ರಮೀಳಾ ಡಿಸೋಜಾ, ಪ್ರೊಫೆಸರ್ ಶೋಭಾ ಕ್ಲೇವಿಯರ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.